ನಮಸ್ಕಾರ ಸ್ನೇಹಿತರೆ, ಹಸಿರು ಪರಿವರ್ತನೆ ಬಗ್ಗೆ ಕನ್ನಡದಲ್ಲಿ ಒಂದು ಸುಂದರವಾದ ಸ್ಟೋರಿ. ಉಪ್ನಾಪಟ್ಟಣ ಎಂಬ ಊರಿನಲ್ಲಿ ಸೋಮನು ಎಂಬ ವ್ಯಕ್ತಿ ಇದ್ದ. ದಿನಾಲು ಮರವನ್ನು ಕಡಿಯುವುದರಿಂದ ಅವನು ಕೆಲಸ. ಆತ ನಿತ್ಯ ಪಕ್ಕದ ಕಾಡಿಗೆ ಹೋಗಿ ಅಕ್ರಮವಾದ ಮರಗಳನ್ನು ಕಡಿದು ಅದನ್ನು ಮಾರಿ ಜೀವನ ಸಾಗಿಸುತ್ತಿದ್ದ. ಯಾರು ಎಷ್ಟು ಬುದ್ಧಿ ಹೇಳಿದರೂ ಮರವನ್ನು ಕಡಿಯುವುದನ್ನು ಮಾತ್ರ ಆತ ಬಿಡಲಿಲ್ಲ. ಅರಣ್ಯ ಇಲಾಖೆಯವರು ಸಾಕಷ್ಟು ಸಲ ಅವನನ್ನು ಕರೆದು ಎಚ್ಚರಿಕೆ ಕೂಡ ನೀಡಿದ್ರು. ಆತ ತನ್ನ ಆ ಅಕ್ರಮ ಕೆಲಸವನ್ನು ಮಾಡುವುದು ಬಿಡಲಿಲ್ಲ. ಹೀಗೆ ಪ್ರತಿದಿನ ಮರಗಳನ್ನು ಕಡಿಯುತ್ತಿರುವ ಕಾರಣಕ್ಕಾಗಿ ಆ ಕಾಡಿನಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಯಿತು. ಕಡಿದು ಕೊನೆಗೆ ಅಲ್ಲಿ ಒಂದೇ ಒಂದು ಮರವನ್ನು ಉಳಿಯಿತು. ಮರಗಳ ನಾಶದಿಂದ ಎಲ್ಲಿ ನೋಡಿದರೂ ಬಿಸಿಲೇ ಬಿಸಿಲು. ಒಂದು ದಿನ ಉಳಿದ ಆ ಒಂದು ಮರವನ್ನು ಕೂಡ ಕಡಿಯಲು ಸೋಮ ನಿರ್ಧರಿಸಿದ. ಮರ ಕಡಿದು ಆತನಿಗೆ ಸುಸ್ತಾಯಿತು. ಅಲ್ಲಿಂದ ಒಂದೇ ಒಂದು ಮರವನ್ನು ಕಡಿದ ಕಾರಣಕ್ಕೆ ಆತನಿಗೆ ದಣಿವಾರಿಸಿಕೊಳ್ಳಲು ನೆರಳು ಕೂಡ ಇರಲಿಲ್ಲ. ಆಯಾಸು ಮತ್ತು ಬಿಸಿಲಿನ ತಾಪದಿಂದ ಆತ ತಲೆಯೇ ತಿರುಗಿ ಬಿದ್ದ. ಯಾರು ಆ ದಾರಿಯಲ್ಲಿ ಬರದ ಕಾರಣಕ್ಕೆ ಆತ ಬಹಳ ಹೊತ್ತು ಸಮಯದಲ್ಲಿ ಅಲ್ಲಿಯೇ ಬಿದ್ದುಕೊಂಡಿದ್ದ. ಕೊನೆಗೆ ಯಾರೋ ಒಬ್ಬ ವ್ಯಕ್ತಿಯನ್ನು ಅವನನ್ನು ನೋಡಿ ಊರಿನವರಿಗೆ ಹೋಗಿ ಸುದ್ದಿಯನ್ನು ಮುಟ್ಟಿಸಿ 4-5 ಜನ ಸೇರಿ ಸೋಮನನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಿದರು. ಅಲ್ಲಿ ಸಕಾಲದಲ್ಲಿ ಚಿಕಿತ್ಸೆಯನ್ನು ದೊರೆತಿರುವ ಕಾರಣಕ್ಕಾಗಿ ಅವನ ಪ್ರಾಣ ಅಪಾಯದಿಂದ ಕೂಡ ಸೋಮನು ಪಾರಾಗಿದ್ದ. ಸೋಮನನ್ನು ಚೇತರಿಸಿಕೊಂಡ ಮೇಲೆ ಆ ಊರಿನ ಮುಖಂಡ, ನೀನು ಮರಗಳನ್ನು ಕಡಿದುದರಿಂದಲೇ ಹೀಗಾಯಿತು. ಮರಗಳು ಇಲ್ಲದಿದ್ದ ಕಾರಣಕ್ಕೆ ನಿನಗೆ ನೆರಳು ಸಿಗಲಿಲ್ಲ. ಆದುದರಿಂದ ನೀನು ಕುಸಿದು ಬಿದ್ದೆ. ಇನ್ನೇನಾದರೂ ಪಾಠ ಕಲಿ. ನೀನು ಮರಗಳನ್ನು ಕಡಿದ ಜಾಗದಲ್ಲಿಯೇ ಗಿಡಗಳನ್ನು ನೆಟ್ಟು ಪೋಷಿಸು. ಅದೇ ನೀನು ಮಾಡಿದ ತಪ್ಪಿಗೆ ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ ಎಂದನು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ನನ್ನಿಂದ ತಪ್ಪಾಯಿತು. ಇನ್ನು ಮುಂದೆ ಮರಗಳನ್ನು ಕಡಿಯುವುದಿಲ್ಲ. ಅದರ ಬದಲಾಗಿ ಗಿಡಗಳನ್ನು ನೆಟ್ಟು ಬೆಳೆಸುತ್ತೇನೆ ಎಂದು ವಾಗ್ದಾನ ಮಾಡಿದನು. ಅಂದರೆ ಮರಗಳನ್ನು ಕಡಿದಿರುವ ಕಾರಣಕ್ಕಾಗಿ ಅವನಿಗೆ ಗಾಳಿ ಸಿಗದಕ್ಕೆ ಆಸ್ಪತ್ರೆಗೆ ದಾಖಲಾದ ಸೋಮ.